ನಾಡು ಸಂಘಟನೆ ಮತ್ತು ಯುವ ವಾಹಿನಿ ಸ್ಪೇ ಅವರ ಎರಡೂ ಸಂಯೋಜಿಸಿ ನಮಗೆ ಏನದು ಪ್ಲ್ಯಾಂಟೇಷನ್ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ಆಸ್ಪತ್ರೆ ಆವರಣದಲ್ಲಿ. ಸೊ ನಮಗೆ ತುಂಬ ಖುಷಿ. ನನಗೆ ತುಂಬ ಎಕ್ಸ್ಟ್ರೀಮ್ಲಿ ಸಾರಿ, ನಮಗೆ ಇವರು ಮೀಟ್ ಆದರೂ ನಾನು ಕಂಟಿನ್ಯೂಸ್ ಆಗಿ ವಾರ ಫುಲ್ 5 ದಿನ ನಾನು ಫುಲ್ ಬ್ಯುಸಿ ಇದ್ದೆ. ನ್ಯಾಷನಲ್ ಅಸೆಸ್ಮೆಂಟ್ ಅಂತ ಬಂದಿದ್ದು, ಕುಳಾಯಿಗೆ ಹೋಗಿದ್ದೆ, ಅಲ್ಲೂ ನಾನೇ ಚಾರ್ಜು. ನಾನು ರಾತ್ರಿ 9-9:30 ಬರೋಷ್ಟರೊಳಗೆ ನನಗಿದು ಮರೆತೇ ಹೋಗಿದ್ದೆ. ಬೆಳಗ್ಗೆ ಕಾರ್ತಿಕ್ ಇವ್ರು ಬಂದು ಎಚ್ಚರಿಸಿದ್ಮೇಲೆ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಕ್ಷಮೆ ಇರಲಿ ಅದಕ್ಕೆ. ಮತ್ತು ನಮಗೂ ಅಷ್ಟೇ. ಸೊ ಇವ್ರು ಹೇಳ್ತಾಯಿದ್ರು, ಕೇಳ್ತಿದ್ದೆ, ಸಂಘಟನೆ 10 ಜನ ಶುರುವಾಗಿ ಈಗ 1000 ಜನ ಇದೆ. ಮತ್ತು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಸಲ್ಲೆಲ್ಲ ಬರ್ತಾ ಇದೆ. ಏನೇ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ತುಂಬ ಜನ ಅಪ್ರೈಸಲ್ ಬಂದೇ ಬರುತ್ತೆ. ಸೊ ಎಲ್ಲ ಕಡೆ ಲೈಕ್ಸ್ ಬರುತ್ತೆ. ಸೊ ಒಳ್ಳೆ ಕೆಲಸಗಳು, ಈಗ ನಮ್ಮದು ಇಲ್ಲಿ ವಿಶೇಷತೆ ಏನಂದರೆ ದೈವ ಕೆಲಸಗಳು, ದೇವಸ್ಥಾನ ಕೆಲಸಗಳು, ರೋಡ್ ಇರ್ಬೋದು, ಸ್ವಚ್ಛತೆ ಆಗಿರ್ಬೋದು, ನೈರ್ಮಲ್ಯತೆ ಹಾಗೂ ಮರ ಬೆಳವಣಿಗೆ ಮಾಡುವಂಥದ್ದು ಇರೋದಲ್ಲ, ಅತ್ಯುನ್ನತ ಕೆಲಸಗಳು. ಈಗ ನಾವು ಲಾಸ್ಟ್ ಟೈಮೇ ನೋಡಿದ್ವಿ, ಟೆಂಪ್ರೇಚರ್ ಮಂಗಳೂರು 41 ಡಿಗ್ರಿ ಹೋಯಿತು. ಈಗ ಬಡ್ಕೋತಾ ಇದ್ದಾರೆ ಎಲ್ಲರೂ, ಈಗ ಮರ ನಡೆಸಬೇಕು ಅಂತ. ನಾನು ಇಲ್ಲೇ ಓದಿದ್ದು, ಮೂಡುಬಿದ್ರೆಯಲ್ಲಿ ಓದಿ, ಆಳ್ವಾಸಲ್ಲಿ ಓದಿ, ಮತ್ತು ನಾನು KMC ಇದ್ದೆ. ಇಲ್ಲಿ ಒಂದೇನೆಂದರೆ ಮಳೆಗಾಲ ಬಂದಾಗ ಮರ ನೆಡೋದು ನಾನು ನೋಡ್ತಾ ಇದ್ದೀನಿ ಅವಾಗಿಂದ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸಸ್. ಇನ್ನೂ ಮುಂದೆ ವರೆಸಿ ನಮ್ಮಿಂದ ಏನು ಬೇಕೋ ನಾವು ಇದು ಮಾಡ್ತೀವಿ, ಮತ್ತು ನಾವು ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಸೊ ನಮಗೆ ನಮ್ಮ ಆಸ್ಪತ್ರೆಯಲ್ಲಿ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ನೆಡ್ತಾ ಇರೋದಕ್ಕೆ ನನಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.